ಈ ಬಾರಿಯ ಸಾಹಸ ಏನು ಅಂದರೆ, ಸುಮಾರು 7 ವರ್ಷಗಳ ಕಾಲ 6 ಅಧ್ಯಾಯಗಳನ್ನು ಮಾಡಿದ್ವು, ಚಿಂತನೆ ಮಾಡಿದ್ವಿ. ಈಗ 7 ದಿವಸಗಳಲ್ಲಿ 6 ಅಧ್ಯಾಯಗಳನ್ನು ಮುಗಿಸಬೇಕಾಗಿದೆ. ಅದು ಸಂಘದ ಅಪೇಕ್ಷೆ. ಸಹಜವೇ, ಯಾರೇ ನಿಮ್ಮ ತತ್ವ ಕೇಳ್ತಾ ಕೂತ್ಕೊಳ್ತಾರೆ, 10 ವರ್ಷ ಆಗೋಯ್ತಲ್ಲಪ್ಪ ಆಗಲೇ ಇನ್ನೂ ಅದೇ ಹೇಳ್ತಾ ಇದ್ದೀರಿ ನೀವು ಅಂತ ಅವರಿಗೆಲ್ಲನೂ ಒದ್ದಾಟ ಆಗಿಬಿಟ್ಟಿದೆ. ಎಷ್ಟು ವರ್ಷ ಇನ್ನೂ ಭಗವದ್ಗೀತೆನಾ ಅಂತ. ನಮ್ಮ ಬೆಂಗಳೂರಿನಲ್ಲಿ ಒಂದು ಸಂಸ್ಥೆಯಲ್ಲಿ ನಾನು ಭಗವದ್ಗೀತೆ ಉಪನ್ಯಾಸ ಕೊಡ್ತಾ ಇದ್ದೀನಿ. ಹಿಂದಿನ ವರ್ಷ ಅಲ್ಲ, ಅದರ ಹಿಂದಿನ ವರ್ಷ ಒಬ್ಬರು ನನಗೆ ಹೇಳಿದರು, ಏನು ನಾನು ಬದುಕಿರೋದ್ರೊಳಗೆ ನೀವು ಉಪನ್ಯಾಸ ಭಗವದ್ಗೀತೆ ಮುಗಿಸ್ತಿರೋ ಇಲ್ಲೋ ಗೊತ್ತಿಲ್ಲ ಅಂತಂತ. ಹಿಂದಿನ ವರ್ಷ ಬಂದು ಹೇಳಿದರು, ಬಹುಶಃ ನೀವು ಬದುಕಿರೋದ್ರೊಳಗೂ ಮುಗಿಸಲ್ಲ ಅಂತ. ಏನು ರೀ ಇದು, 7 ವರ್ಷ ಆದರೂ ಬರೀ ಪೀಠಿಕೆನೇ ಮಾತಾಡ್ತಾ ಇದ್ದೀರಿ. ಭಗವದ್ಗೀತೆ ಅಂಥದ್ದು, ಆದ್ದರಿಂದಲೇ ಅದು ವಿಶ್ವಮಾನ್ಯವಾಗಿರತಕ್ಕಂಥದ್ದು. ಭಗವದ್ಗೀತೆಯ ಅಧ್ಯಯನ ಅನ್ನತಕ್ಕಂಥದ್ದು ನಿಜವಾಗಿಯೂ ಅದರ ರುಚಿ ಎತ್ತಿದರೆ, ನಿಜವಾಗಿಯೂ ಭಗವದ್ಗೀತೆಯನ್ನು ತೆರೆದ ಮನಸ್ಸಿನಿಂದ ಮುಕ್ತವಾಗಿ ಅಧ್ಯಯನ ಮಾಡಿದರೆ, ಒಂದು ವೈಯಕ್ತಿಕವಾಗಿರತಕ್ಕಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಎರಡನೆಯದು, ಬಹುಶಃ ನನಗನ್ನಿಸುತ್ತೆ, ಯಾವುದೇ ವ್ಯಕ್ತಿ ಜಗತ್ತಿನ ಈ ಪೃಥ್ವಿಯ ಸೃಷ್ಟಿಯ ಸತ್ಯ ದರ್ಶನವನ್ನು ಮಾಡಿಬಿಡ್ತಾನೆ ಅಂತ ನನಗೆ ಮತ್ತೆ ಮತ್ತೆ ಅದು ವಿಸ್ಮಯ ಇದೆ. ಓದಿದಾಗೆಲ್ಲ ವಿಸ್ಮಯ ಇದೆ ನನಗದು. ಒಂದು ಪುಟಾಣಿ ಪುಸ್ತಕ ಅದು ಬೃಹತ್ ಪುಸ್ತಕಗಳನ್ನೆಲ್ಲ ಸೋಲಿಸಿಬಿಟ್ಟಿದೆ. ಇಡೀ ಪ್ರಪಂಚದಲ್ಲಿ ಹಬ್ಬಿಬಿಟ್ಟಿದೆ ಅಂದರೆ, ಭಾರತಕ್ಕೆ ಬರತಕ್ಕ ಯಾವುದೇ ವಿದೇಶಿ ವ್ಯಕ್ತಿ ನನ್ನ ಹತ್ರ 3 ಪ್ರಶ್ನೆಗಳನ್ನು ಕೇಳ್ತಾನೆ. ನನ್ನ ಹತ್ರ ಬಂದಂಥ ಯಾವುದೇ ವಿದೇಶಿ ವಿದ್ವಾಂಸ, ಯಾವುದೇ ವಿಮರ್ಶಕ ನನ್ನ ಜೊತೆಗೆ ಸಂವಾದವನ್ನು ಮಾಡಿದಾಗ ಕೇಳ್ತಕ್ಕಂಥ 3 ಪ್ರಶ್ನೆಗಳು ಅಂದರೆ, ಒಂದು, ಎರಡನೇ ಮಾತೇ ಇಲ್ಲದೆ ಕೇಳ್ತಕ್ಕಂಥ ಪ್ರಶ್ನೆ ಶ್ರೀರಾಮರ ಬಗ್ಗೆ ಕೇಳ್ತಾನೆ. ಯಾರೀ ಶ್ರೀರಾಮ ಅಲ್ಲೆಲ್ಲೋ ಬಂದುಬಿಟ್ಟಿದಾರಲ್ಲ ಅಂತ, ಎಲ್ಲೆಲ್ಲೋ ಹಬ್ಬಿಬಿಟ್ಟಿದ್ದಾರೆ ಅಂತ. ಶೆಡನರ್ ಅಂತ ಸ್ಕಾಟ್ಲೆಂಡ್ನಿಂದ ಬಂದಿದ್ದ ಆತ. ನಿಮ್ಗೆ ಹೇಳಿದ್ನ ವಿಷಯ? ಹೇಳಿದ್ನೋ ಇಲ್ಲೋ, ಇರಲಿ ಬಿಡಿ, ಹೇಳಿದೆ ಇದ್ರೂ ಪರವಾಗಿಲ್ಲ, ಏನೋ ಥರ ಹೇಳಿದ್ರೆ ಆಯಿತು. ಆತ ಅಲ್ಲಿನ ದೂರದರ್ಶನದ ಮುಖ್ಯಸ್ಥ. ಆತನಿಗೆ ಪಿಂಚಣಿ ಬಂತು. ಅಲ್ಲೇನೋ 70 ವರ್ಷಕ್ಕೂ ಏನೋ ಆತ ನನ್ನ ಮನೆಗೆ ಬಂದಾಗ ಸದೃಢವಾಗೇ ಇದ್ದ ಆತ. ಮುದುಕಾಣ್ತೇನೆ ಅನ್ನಿಸ್ಲಿಲ್ಲ, 70 ವರ್ಷ ಆತನಿಗೆ. ಅಲ್ಲಿನ ಸಾಮಾಜಿಕ ಪದ್ಧತಿಗಳ ಹಿನ್ನೆಲೆಯಲ್ಲಿ ಈ ಸಂಸಾರ, ಗಂಡ ಹೆಂಡತಿ ಮಕ್ಕಳು ಅವೆಲ್ಲ ಅಷ್ಟಿರಲ್ಲ. 70 ವರ್ಷ ಆದರೂ ಆತ ಒಂಟಿನೇ. ಆತನಿಗೆ ಅದೆಷ್ಟೋ ಸಾವಿರ ಡಾಲರ್ಗಳು ಬಂದುಬಿಟ್ಟಿದೆ ಪಿಂಚಣಿ ಆದ ಮೇಲೆ. ಹೀಗಾಗಿ ಆತನಿಗೆ ಅಷ್ಟೊಂದು ದೊಡ್ಡ ಹಣವನ್ನು ಏನು ಮಾಡಬೇಕೀಗ ಮುಂದೆ ಅಂತ ಯೋಚನೆ ಮಾಡಿದ. ಹಾಗೆ ಯೋಚನೆ ಮಾಡಿ ಆತ ಒಂದು ನಿರ್ಧಾರಕ್ಕೆ ಬಂದ. ಅದು ಯಾರೀ ಆ ಶ್ರೀರಾಮ ಅಂತ, ಅದೆಲ್ಲೋ ಭಾರತನಂತೆ, ಭಾರತದಿಂದ ಅಲ್ಲಿ ಸ್ಕಾಟ್ಲೆಂಡ್ ತನಕ ಬಂದುಬಿಟ್ಟಿದ್ದಾನಲ್ಲಪ್ಪ ಶ್ರೀರಾಮ, ಆ ಶ್ರೀರಾಮರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ತೀರ್ಮಾನ ಮಾಡಿದ. ಭಾರತದ ದೂತಾವಾಸಕ್ಕೆ ಬಂದು ಅಲ್ಲೆಲ್ಲ ಚರ್ಚೆ ಮಾಡಿದರೆ ಅವರು ಹೇಳಿದರು, ಶ್ರೀರಾಮನ ಬಗ್ಗೆ ಒಂದು ಕಡೆ ವಿಚಾರಿಸಿದ್ರಾಗಲ್ಲ, ಒಂದೊಂದು ರಾಜ್ಯಕ್ಕೆ ಒಂದೊಂದು ಕಾವ್ಯ ಇದೆ ಇದು. ಆತ ಒಬ್ಬ ಕ್ರಿಶ್ಚಿಯನ್. ಆತ ದೆಹಲಿಯಿಂದ ಒಂದೊಂದು ರಾಜ್ಯವನ್ನೇ ಮುಗಿಸ್ಕೊಂಡು ಕರ್ನಾಟಕಕ್ಕೆ ಬಂದ. ಕರ್ನಾಟಕಕ್ಕೆ ಬಂದಾಗ ಇಲ್ಲಿನವರು ಆತನಿಗೆ ಒಂದು ಪಟ್ಟಿ ಕೊಟ್ಟರು.
ಇಂತಿಂಥವ್ರ ಹತ್ರ ನೀವು ರಾಮಾಯಣ ಮಾತಾಡಬಹುದು, ಅದರೊಳಗೆ ನನ್ನ ಹೆಸರು ಇತ್ತು. ಅವರು ನಮ್ಮ ಮನೆಗೆ ಬಂದರು. ಆ ಮನೆಗೆ ಬಂದರೆ ಮನುಷ್ಯ ನನ್ನ ಮುಂದೆ ಕುರ್ಚಿ ಮೇಲೆ ಕೂತ್ಕೊಳ್ಳೋಕೆ ಸಿದ್ಧನೇ ಇಲ್ಲ ಆತ. ಯಾಕಪ್ಪ ಅಂದರೆ ನಾನು ರಾಮಾಯಣದ ಬಗ್ಗೆ ಮಾತಾಡ್ತೀನಿ ಅಂತ. ನಾನು ಯಾರೋ ಗೊತ್ತಿಲ್ಲ ಆತಂಗೆ, ಆತ ನಾನು ಮೊದಲನೇ ಸಲ ನೋಡ್ತಾ ಇದ್ದೀನಿ. ನೀವು ರಾಮಾಯಣದ ಬಗ್ಗೆ ಮಾತಾಡಿದ ಮೇಲೆ ನಾನು ಕೆಳಗೆ ಕೂತ್ಕೊಳ್ತೀನಿ ಅಂತಾನೆ. ಏನೂ ಗೊತ್ತಿಲ್ಲ ಆತ ನಾನು ಯಾರು ಅಂತಂತ. ಅಂದರೆ ಪಾಶ್ಚಾತ್ಯ ಜಗತ್ತಿಗೆ ರಾಮರು ಬಿಡ್ರಿ, ರಾಮರ ಬಗ್ಗೆ ಮಾತಾಡೋರು ನಮಗೆ ಅಷ್ಟೊಂದು ಗೌರವ ಕೊಟ್ಬಿಡ್ತಾರೆ ಅವರು. ಆತ ಕೇಳಿದ ಮೊಟ್ಟ ಮೊದಲನೆಯ ಪ್ರಶ್ನೆ ಶ್ರೀರಾಮರ ಬಗ್ಗೆ, ಎರಡನೆಯ ಪ್ರಶ್ನೆ ಭಗವದ್ಗೀತೆ ಬಗ್ಗೆ. ಹೇಗೆ ಆ ಪುಟ್ಟ ಪುಸ್ತಕ 700 ಶ್ಲೋಕಗಳು, ಆ ಪುಟ್ಟ ಪುಸ್ತಕ ಪ್ರಪಂಚದ ಎಲ್ಲ ಧರ್ಮಗಳ ಸಾರವನ್ನು ನಾಸ್ತಿಕತೆಯಿಂದ ಆರಂಭಗೊಂಡು ನೀವು ಯಾವ್ಯಾವ ಧರ್ಮದ ಬಗ್ಗೆ ಹೇಳ್ತೀರೋ ಎಲ್ಲವನ್ನೂ ತನ್ನಲ್ಲಿ ಅಡಗಿಸಿಕೊಂಡು ಬಿಟ್ಟಿದೆ. ಅಂಥ ಶಕ್ತಿ ಇದೆ ಭಗವದ್ಗೀತೆಗೆ. ಷಡನರ ಬಗ್ಗೆ ಮಾತಾಡಬೇಕು, ಈಗ ಮಾತಾಡೋಕ್ಕೆ ಹೋಗಲ್ಲ ಅದು. ಇಂತಹ ಭಗವದ್ಗೀತೆ ದಿವಸದಿಂದ ದಿವಸಕ್ಕೆ ತುಂಬ ವಿಖ್ಯಾತವಾಗ್ತಾ ಇದೆ. ಅದರ ಸ್ವಶಕ್ತಿಯಿಂದ, ಶ್ರೀಕೃಷ್ಣನ ಸೂತ್ರರೂಪಿ ಮಾತುಗಳಿಂದ. ಭಗವದ್ಗೀತೆಯಲ್ಲಿ ಬರತಕ್ಕಂತಹ ಶ್ಲೋಕಗಳು, ನೀವು ಒಂದು ಸೂತ್ರವನ್ನು 10 ಗಂಟೆ ಮಾತಾಡ್ಬೋದು, ಒಂದು ಸೂತ್ರನ 2 ನಿಮಿಷದಲ್ಲೂ ಮುಗಿಸ್ಬೋದು. ಆ ಶಕ್ತಿ ಆ ಸೂತ್ರಕ್ಕಿದೆ. ನಾನು ದೂರದರ್ಶನದಲ್ಲಿ ಭಗವದ್ಗೀತೆಯನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಪೀಠಿಕೆ ಅಂತ ಕೊಟ್ಟೆ ನಾನು. ಭಗವದ್ಗೀತೆಯ ಪೀಠಿಕೆಗೆ ಸುಮಾರು ಒಂದು 25 ಗಂಟೆಗಳು ತಗೊಂಡೆ ನಾನು. 25 ಗಂಟೆಗಳು ಭಗವದ್ಗೀತೆ ಪೀಠಿಕೆ ಕೊಟ್ಟೆ ಅಂದರೆ ಅರ್ಥ ಏನು ಅಂದರೆ ಆ ಶಕ್ತಿ ಭಗವದ್ಗೀತೆಯಲ್ಲಿ ಇದೆ ಅಂತ. ಕೊಡಬೇಕಾದ್ರೆ ಇರಬೇಕಲ್ಲ ಅದರಲ್ಲಿ. ನಾನು 25 ಗಂಟೆ ಮಾತಾಡ್ತಾ ಇದ್ದೀನಿ ಅದರ ಬಗ್ಗೆ ಅಂದರೆ ಅಷ್ಟು ಶಕ್ತಿ ಆ ಪುಸ್ತಕದಲ್ಲಿರಬೇಕಲ್ರಿ. ಅದಿದ್ದರೆ ತಾನೇ ನಾವು ಮಾತಾಡೋದಕ್ಕಾಗೋದು. ಅಂಥ ಶಕ್ತಿಯುತವಾದಂಥ ಪುಟಾಣಿ ಗ್ರಂಥ ಅದು. ಅತ್ಯಂತ ಮಹತ್ವಪೂರ್ಣವಾದಂಥ ಗ್ರಂಥ. ಈಗಾಗಲೇ ಹೇಳಿದ ಹಾಗೆ 6 ಅಧ್ಯಾಯಗಳನ್ನು 7 ವರ್ಷಗಳಲ್ಲಿಯೂ, ಈ 6 ಅಧ್ಯಾಯಗಳನ್ನು ಕೇವಲ 7 ದಿವಸಗಳಲ್ಲಿಯೂ ಮುಗಿಸಬೇಕಾದಂತಹ ಬೃಹತ್ ಸಮಸ್ಯೆ. ಆದ್ದರಿಂದ ಪ್ರಾರಂಭದಲ್ಲೇ ಹೇಳಿಬಿಡ್ತೀನಿ, ಎಲ್ಲ ಶ್ಲೋಕಗಳನ್ನು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಅತ್ಯಂತ ಪ್ರಧಾನವಾಗಿರತಕ್ಕಂಥ ಶ್ಲೋಕಗಳನ್ನು ಮಾತ್ರ ತಗೊಂಡು ನಾನು ಪ್ರಯತ್ನ ಪಡ್ತೀನಿ 7 ದಿವಸಗಳಲ್ಲಿ ಮುಗಿಸ್ಲೇಬೇಕು ಅಂತ ಮುಗಿಸ್ಬಿಡ್ತೀನಿ. ಅದು ದೊಡ್ಡ ವಿಷಯ ಏನಲ್ಲ. ಅದು ಎಷ್ಟೊತ್ತು ಒಬ್ಬ ಪುರೋಹಿತರಿದ್ದರಂತೆ, ಯಾರದೋ ಶ್ರೀಮಂತರ ಮನೆಗೆ ಪೂಜೆ ಮಾಡಲಿಕ್ಕೆ ಹೋಗ್ತಾಯಿದ್ರು ಪ್ರತಿನಿತ್ಯ. ಆಗ ಹೋಗಿ ಇನ್ನೂರು ಆ ದೇವತೆಗಳನ್ನು ಇಟ್ಟಿರತಕ್ಕಂಥ ಗಂಟು ಬಿಚ್ಚಬೇಕು. ಅವ್ರ ಕಾರ್ಯದರ್ಶಿ ಬಂದು ಹೇಳ್ದ, ಸಾಹೇಬ್ರು ಹೇಳ್ತಾ ಇದ್ದಾರೆ ಅವರು ಬೇಗನೆ ಹೋಗ್ಬೇಕಂತೆ, ಬೇಗನೆ ಪೂಜೆ ಮುಗಿಸ್ಬೇಕಂತೆ ಅಂತ. ಹೇಳಿದ ಪೂಜೆ ಮುಗಿಸಿ ಗಂಟು ಹಾಕ್ತಾ ಇದ್ದೀನಪ್ಪ ಅಂತ ಆತ ಬಿಚ್ತಾ ಇದ್ದವನು. ಮುಗಿಸ್ಬಿಡೋದು ಅದೇನು ದೊಡ್ಡ ವಿಷಯ ಆಗೋದಿಲ್ಲ. ಹೇಗೂ ಇಂದಿನ ಉಪನ್ಯಾಸ ಸರಣಿಯನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ನಾನು ಈ ಮಹಾಬಲೇಶ್ವರ ಭಟ್ಟರ ಬಗ್ಗೆ ತುಂಬ ವಿಸ್ಮಿತನಾಗಿಬಿಟ್ಟಿದ್ದೀನಿ. ನಾವು ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ನೋಡಿಲ್ಲ. ಅವರು ಪ್ರಾಥಮಿಕ ಶಾಲೆಯೊಂದಕ್ಕೆ ಹೋಗಬೇಕು ಅಂದ್ರೂ ಸಿದ್ಧರಾಗಿ ಇಷ್ಟು ನಿಮಿಷ ಮಾತಾಡಬೇಕು ಅಂತ ನಿರ್ಣಯ ಮಾಡಿ ಅಷ್ಟೇ ಶಾಸ್ತ್ರೀಯವಾಗಿ ಸಿದ್ಧರಾಗಿ ಹೋಗ್ತಾ ಇದ್ರಂತೆ ಅಂತ ನಾನು ಕೇಳಿದ್ದೀನಿ. ಈ ಮಹಾಬಲೇಶ್ವರ ಭಟ್ಟರು ನೋಡ್ರಿ, ಯಾವ ಸಭೆಗೆ ಹೋದ್ರೂ ಅದೇನು ಶಿಸ್ತು, ಅದೇನು ಸಿದ್ಧತೆ, ಅದೇನು ವಿಸ್ತಾರ, ಅದೇನು ವ್ಯಾಪ್ತಿ, ಅದೇನು ದರ್ಶನ, ಅದೇನು ಸಂದೇಶ. ಎಲ್ರಿ ಕಾಲ ಸಿಗುತ್ತೆ ಸ್ವಾಮಿ, ನಮಗೇ ಸಿಗೋದಿಲ್ಲ. ನೀವೇ ಆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಬಹುಶಃ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರು ತುಂಬ ಸಹಕಾರಿಗಳಾಗಿದ್ದಾರೆ ಅಂತ ಕಾಣುತ್ತೆ. ನೀವು ಏನಾದರೂ ಮಾಡಿ ಅಂತ. ಭಾಳ ಉನ್ನತವಾಗಿರತಕ್ಕಂಥ ಮಾನಸಿಕ ಶಕ್ತಿಯನ್ನು ಹೊಂದಿರತಕ್ಕಂಥ ಸುಂದರಾಂಗ ಮಹಾಬಲೇಶ್ವರ ಭಟ್ಟರೇ, ನಿಮ್ಮ ಉಪನ್ಯಾಸಕ್ಕೆ ತುಂಬ ಕೃತಜ್ಞತೆಗಳು. ತುಂಬ ಚೆನ್ನಾಗಿ ಮಾತಾಡ್ತೀರಿ. ಈ ರಾಘವೇಂದ್ರ ಭಟ್ಟರನ್ನು ನಾನು ಪ್ರತಿ ವರ್ಷ ನೋಡ್ತಾ ಇದ್ದೀನಿ. ಬಹುಶಃ ನಂದು ಯಾರಾದರೂ ಯೂಟ್ಯೂಬ್ನಲ್ಲಿ ನೋಡಿದ್ದಾರೆ ಮಂಗಳೂರಿನಲ್ಲಿ ಅಂದರೆ ಅದು ಅವರೊಬ್ಬರೇ ಅಂತ ಕಾಣುತ್ತೆ. ಅಷ್ಟೊಂದು ನೋಡಿದ್ದಾರೆ ಅವರು ನನ್ನ ಉಪನ್ಯಾಸಗಳನ್ನೆಲ್ಲನೂ.
ನನಗೆ ಗೊತ್ತಿಲ್ಲದಿರೋದೆಲ್ಲ ಹೇಳ್ಬಿಡ್ತಾರೆ ಅವರು. ಇವತ್ತು ಕೂತ್ಕೊಳ್ತಿದ್ದಾಗ ಹೇಳಿದ್ರು, ನೀವು ನಾವು ಮೋದಿಯಲ್ಲಿ ಕಳಿಸಿದ್ರೆ ಅದೆಲ್ಲ ನಾವು ನೋಡಿದ್ದೀವಿ ಇಂಥದ್ದು. ಆಸಕ್ತಿಯಿಂದ ಇರತಕ್ಕಂಥ ಸನ್ಮಾನ್ಯ ಭಟ್ರೆ, ಚೆನ್ನಾಗಿ ಮಾತಾಡ್ತೀರಿ ಎಲ್ಲರೂ. ಈ ಮಹಾಬಲೇಶ್ವರ ಭಟ್ರ ಉಪನ್ಯಾಸಗಳನ್ನು ಕೇಳಿದಾಗ ನನಗೇನನ್ಸುತ್ತೆ ಅಂದರೆ, ಅವರು ಪ್ರತಿ ಸಲವೂ ನನ್ನನ್ನು ಸೋಲಿಸ್ತಾರೆ ಅವರು ಮಾತಾಡಿ ಅಂತಂತ. ಚೆನ್ನಾಗಿ ಮಾತಾಡ್ಬಿಡ್ತಾರೆ, ನಾವು ಚಿಕ್ಕವರಾಗ್ಬಿಡ್ತೀವಿ. ಇದು 7ನೇ ಅಧ್ಯಾಯ. ಅದರ ಹೆಸರು ಜ್ಞಾನ ವಿಜ್ಞಾನ ಯೋಗ. ಜ್ಞಾನ ಈಗಾಗಲೇ ಶ್ರೀಕೃಷ್ಣ ಜ್ಞಾನದ ಬಗ್ಗೆ ಮಾತಾಡಿದ್ದಾನೆ. 4ನೇ ಅಧ್ಯಾಯವಾಗಿರತಕ್ಕಂಥ ಜ್ಞಾನ ಯೋಗವನ್ನು ಚಿಂತನೆ ಮಾಡಿದ್ದಾನೆ ಆತ. ಈಗ 2ನೆಯ ಬಾರಿ ಆ ಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದಾನೆ. 2ನೆಯ ಬಾರಿ ಮಾತಾಡ್ತಾ ಇದ್ದಾಗ ಮತ್ತೊಂದು ವಿಶೇಷಣವನ್ನು ಹೇಳಿದ್ದಾನೆ, ಅದು ವಿಜ್ಞಾನ ಅಂತ ಹೇಳಿದ್ದಾನೆ ಆತ. ಹಾಗೆ ಹೇಳುವ ಮೂಲಕ ಭಾರತೀಯರ ಚಿಂತನೆ ಏನೋ ಮಾತಾಡೋದಲ್ರಿ, ಅದು ವೈಜ್ಞಾನಿಕವಾಗಿರುವ ತಳಹದಿಯ ಮೇಲೆ ನಿಂತಿರತಕ್ಕಂತಹ ಚಿಂತನೆ ಅಂತ ಹೇಳ್ತಕ್ಕದ್ದಾಗಿದೆ. ನಾವು ಇದನ್ನು ಆರಂಭ ಮಾಡುವುದಕ್ಕೆ ಮುನ್ನ ಮಾನಸಿಕವಾಗಿ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಶ್ರೀಕೃಷ್ಣ 2ನೇ ಬಾರಿ ಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಸುಮ್ಮನೆ ಪುನರುಕ್ತಿ ಅಲ್ಲ ಅದು. ಜ್ಞಾನದ ಜೊತೆಗೆ ವಿಜ್ಞಾನವನ್ನು ಸೇರಿಸಿದ್ದಾನೆ 7ನೇ ಅಧ್ಯಾಯದಲ್ಲಿ. ಹಾಗಾದರೆ ಏನದು ಜ್ಞಾನ ಮತ್ತು ಏನದು ವಿಜ್ಞಾನ? ಜ್ಞಾನ ಅಂದರೆ ಏನು, ವಿಜ್ಞಾನ ಅಂದರೆ ಏನು? ಇದು ನಮಗೆ ಅರ್ಥ ಆಗಬೇಕಾಗಿದ್ದರೆ ನಾನೊಂದು ಶಾಲೆಯನ್ನು ನೋಡಬೇಕು. ಒಬ್ಬ ಉಪಾಧ್ಯಾಯ ಒಂದು 40-50 ಜನ ವಿದ್ಯಾರ್ಥಿಗಳಿಗೆ 1 ಗಂಟೆಯ ಕಾಲ ಉಪನ್ಯಾಸ ಕೊಡ್ತಾನೆ, ಪಾಠ ಮಾಡ್ತಾನೆ. ಹಾಗೆ ಪಾಠ ಮಾಡಿದಾಗ ಯಾರೋ ಒಂದು 2-3 ಜನ ಹುಡುಗರು ಅವ್ರು ಪಾಠ ಮಾಡ್ತಿದ್ದಾಗೇನೆ ಗಬಕ್ಕೆ ಹಿಡ್ಕೊಂಡ್ಬಿಡ್ತಾರೆ. ಇನ್ನು ಉಳಿದಷ್ಟು ಮಂದಿ ಅಷ್ಟು ಬೇಗನೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವರಿಗೆ ಮತ್ತೆ ಮತ್ತೆ ಹೇಳಬೇಕಾಗುತ್ತೆ, ಸಂದೇಹ ಬರುತ್ತೆ, ನಿವಾರಣೆ ಮಾಡಬೇಕಾಗುತ್ತೆ. ಆದರೆ ಇದು ಯಾರೋ ಒಂದು 3-4 ಜನ ಇರ್ತಾರಲ್ಲ, ಅವರು ವಿಶೇಷ ಜ್ಞಾನಿಗಳು. ಅವ್ರದ್ದು ವಿಜ್ಞಾನ. ನಮ್ಮ ಲೌಕಿಕ ಭಾಷೆಯ ವಿಜ್ಞಾನ ಬೇರೆ, ನೀವು ರಸಾಯನಶಾಸ್ತ್ರ ಹೇಳ್ತೀರಾ, ಭೌತಶಾಸ್ತ್ರ ಹೇಳ್ತೀರಾ, ಅದು ಬೇರೆ. ಆದರೆ ನಮ್ಮ ವೈದಿಕ ಭಾಷೆಯಲ್ಲಿ ವಿಜ್ಞಾನ ಅಂದರೆ ಬೇರೆ ಅರ್ಥ ಇದೆ. ಇದನ್ನು ಪ್ರತ್ಯೇಕವಾಗಿ 13ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಜ್ಞಾನಂ ಜ್ಞೇಯಂ ಅಂತೆಲ್ಲ ಮಾತಾಡ್ತಾನೆ. ಅದನ್ನು ನಾವು ಮುಂದಿನ ವರ್ಷ ನೋಡೋಣ. ಸೂಚ್ಯವಾಗಿ ಇಲ್ಲಿ ಆ ಬೀಜವನ್ನು ನಾಟಿದ್ದಾನೆ ಆತ, ಜ್ಞಾನಕ್ಕೂ ವಿಜ್ಞಾನಕ್ಕೂ ಇರತಕ್ಕಂಥ ವ್ಯತ್ಯಾಸವನ್ನು. ಹಾಗಾದರೆ ಆ ಒಂದು 3-4 ಒಬ್ಬನೇ ಉಪಾಧ್ಯಾಯ ಇಂತಿಷ್ಟೇ ಕ್ಲುಪ್ತ ಕಾಲ ಎಲ್ಲರಿಗೂ ಸಮಾನವಾಗಿ ಪಾಠ ಮಾಡಿದ್ದಾನೆ. ಅದು 4-5 ಜನ ಮಾತ್ರ ವಿಶೇಷವಾಗಿ ಗ್ರಹಿಸಿದ್ದಾರೆ. ಹೇಗೆ, ಯಾಕೆ? ಮಿಕ್ಕನಾದವರೆಲ್ಲ ಯಾಕೆ ಗ್ರಹಿಸಲಿಕ್ಕೆ ಆಗಲಿಲ್ಲ? ಇವರಿಗೆ ಯಾಕೆ ಆ ವಿಶೇಷ ಜ್ಞಾನ ಬಂತು? ಇದು ಪ್ರಶ್ನೆ. ಇದು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಕೃಷ್ಣ ಹೇಳ್ತಾನೆ, ನೀವು ಮೊದಲು ಶ್ರದ್ಧೆಯಿಂದ ಕೇಳಬೇಕು. ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ ಅಸಂಶಯಂ ಮಹಾಬಾಹೋ ಯಥಾ ಜ್ಞಾಸ್ಯಸಿ ತಚ್ಛೃಣು. ಹೇಗೆ ಅರ್ಥ ಮಾಡ್ಕೋಬೇಕೋ ಹಾಗೆ ಅರ್ಥ ಮಾಡ್ಕೋಬೇಕ್ರಿ ಅಂತಾನೆ ಕೃಷ್ಣ. ಭಾಳ ಇದನ್ನೆಲ್ಲ ಒಂದೊಂದು ಶ್ಲೋಕ ಹೇಳೋಕ್ಕೆ ನನಗೆ 1 ಗಂಟೆ ಬೇಕು. ಇದನ್ನು ಅಷ್ಟು ಅದ್ಭುತವಾದ ಶ್ಲೋಕಗಳಿವೆಲ್ಲನೂ. ಯಥಾ ಜ್ಞಾಸ್ಯಸಿ ತಚ್ಛೃಣು. ಶೃಣು, ಕೇಳು. ಹೇಗೆ ಕೇಳಬೇಕು? ಹೇಗೆ ಕೇಳಬೇಕೋ ಹಾಗೆ ಕೇಳಬೇಕು. ಹೇಗೋ ಕೇಳೋದಲ್ಲ ಅಂತಂತ ನೀವು ಅಪವ್ಯಾಖ್ಯಾನಗಳನ್ನು ಮಾಡುವಂತಿಲ್ಲ ಅಂತ.